ಮೀನುಗಾರಿಕೆಗೆ ತೆರಳಿದ್ದ ವೇಳೆ ದೋಣಿ ಮಗುಚಿ ಮೃತಪಟ್ಟ ಮೀನುಗಾರ ಸುಕೇಶ್ ಅವರ ಮನೆಗೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಭೇಟಿ ನೀಡಿ ಮೃತ ಸುಕೇಶ್ ಅವರ ತಾಯಿ ರತ್ನ ಹಾಗೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ವೇಳೆ 3 ಲಕ್ಷ ರೂಪಾಯಿ ಪರಿಹಾರ ಧನದ ಆದೇಶ ಪ್ರತಿಯನ್ನ ರತ್ನ ಅವರಿಗೆ ಹಸ್ತಾಂತರಿಸಿದರು. ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಚಿವರು, ಈಗಾಗಲೇ ಸರ್ಕಾರದಿಂದ 3 ಲಕ್ಷ ರೂಪಾಯಿ ಮಂಜೂರಾತಿಯಾದ ಆದೇಶದ ಪ್ರತಿಯನ್ನ ಮೃತ ಸುಕೇಶ್ ಅವರ ತಾಯಿಗೆ ಕೊಟ್ಟಿದ್ದೇನೆ. ಇನ್ನು 3 ಲಕ್ಷ ರೂಪಾಯಿ ಪರಿಹಾರ ಧನ ಮಂಜೂರಾಗಲಿದೆ. ಕುಟುಂಬಕ್ಕೆ ಮನೆಯೊಂದನ್ನು ಮಂಜೂರು ಮಾಡುವಂತೆ ಶಾಸಕ ಲಾಲಾಜಿ ಮೆಂಡನ್ ಅವರು ಮನವಿ ಮಾಡಿದ್ದು, ಆ ಬಗ್ಗೆ ಕಾರ್ಯಪ್ರವೃತ್ತನಾಗ್ತೇನೆ ಅಂತ ಹೇಳಿದರು. ಈ ವೇಳೆ ಶಾಸಕ ಲಾಲಾಜಿ ಆರ್ ಮೆಂಡನ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಶಿಕಾಂತ್ ಪಡುಬಿದ್ರಿ, ಗೀತಾಂಜಲಿ ಸುವರ್ಣ, ಕಾಪು ಬಿಜೆಪಿ ಅಧ್ಯಕ್ಷ ಶ್ರೀಕಾಂತ್ ನಾಯಕ್, ಯಶ್ಪಾಲ್ ಸುವರ್ಣ ಜೊತೆಗಿದ್ದರು. ಮೊನ್ನೆ ಅಷ್ಟೇ ನಮ್ಮ ಮೀನುಗಾರಿಕೆ ತಿಳಿದಿರುವಂಥ ಯುವಕ ಸುಕೇಶ್ ಆಕಸ್ಮಿಕ ದುರ್ಮರಣಕ್ಕೆ ಅಪ್ಪಿದಂಥ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರಾದ ಲಾಲಾಜಿ ಮೆಂಡನ್ರವರು ಮತ್ತು ನಮ್ಮ ಯಶ್ಪಾಲ್ ನಮ್ಮ ಜಿಲ್ಲಾ ಪಂಚಾಯತ್ ಶಶಿಕಾಂತರು, ಗೀತಾಂಜಲಿ ಸುವರ್ಣ ಮುಂತಾದವರು ಸೇರಿದಂತೆಲ್ಲ ತಕ್ಷಣ ಇದಕ್ಕೆ ತುರ್ತು ಪರಿಹಾರವನ್ನು ಕೊಡಬೇಕಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದು 3 ಲಕ್ಷ ರೂಪಾಯಿಯನ್ನು ಶಾಸಕರ ಸಮಕ್ಷಮದಲ್ಲಿ ಆದೇಶ ಪತ್ರವನ್ನು ಕೊಟ್ಟು ರಿಜಿಸ್ಟರ್ ಮಾಡಬೇಕಂತ ಹೇಳಿದ್ದೇವೆ. ಮತ್ತು ಇನ್ನೊಂದು ವಾರದಲ್ಲಿ ಎಲ್ಲ ದಾಖಲೆಗಳನ್ನು ಪಡೆದು ಮತ್ತೆ 3 ಲಕ್ಷ ರೂಪಾಯಿ ಖಾತೆ ಹಾಕುವಂಥ ಕೆಲಸಗಳು ಮಾಡ್ತೇವೆ. ಮಾನ್ಯ ಶಾಸಕರು ಒಂದು ಮನೆಯನ್ನು ಅವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ವರ್ಷದ ಇನ್ನೊಂದು ವಾರದಲ್ಲಿ ತುರ್ತಾಗಿ ನಮ್ಮ ಮನೆಯನ್ನು ಅವರಿಗೆ ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ಮಂಜೂರು ಮಾಡುವ ಕೆಲಸಗಳನ್ನು ಮಾಡ್ತೇವೆ. ಒಟ್ಟಾರೆ ಈ ನೊಂದ ಕುಟುಂಬ ಜೊತೆಯಲ್ಲಿ ನಮ್ಮ ಸರ್ಕಾರದಿಂದ ನಮ್ಮ ಶಾಸಕರು ನಾವೆಲ್ಲ ಸೇರಿ ಮುಂದೆ ಏನೇನು ಸಹಕಾರ ಮಾಡಬೇಕು ಅದನ್ನೆಲ್ಲ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಆ ನೋವನ್ನು ಪಡಿಸುವಂಥ ಶಕ್ತಿಯನ್ನು ಸಿಗಿದವರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ.